ಕ್ರಿಯೇಟಿವ್ ಫಿಲ್ಮ್ಸ್ ಬ್ಯಾನರ್ನಡಿಯಲ್ಲಿ ಅಭಿಷೇಕ್ ರಾವ್ ನಿರ್ದೇಶನದ ದಿಲ್ ರಂಗ್ 2 ಮ್ಯೂಸಿಕಲ್ ಮೂವಿ ಇದೇ ಬರುವ ನವೆಂಬರ್ 6ರಂದು ಮಂಗಳೂರಿನ ಪುರಭವನದಲ್ಲಿ ಬಿಡುಗಡೆಗೆ ಸಿದ್ಧವಾಗಿದೆ. ಮುಖ್ಯ ಪಾತ್ರದಲ್ಲಿ ಸಮತಾ ಅಮೀನ್ ಮತ್ತು ವಿಜೇತ್ ಕೋಟ್ಯಾನ್ ನಟಿಸಿದ್ದು, ತುಳುನಾಡಿನ ಪ್ರಮುಖ ಭಾಗಗಳಾದ ಕಾಸರಗೋಡು, ಕಾರ್ಕಳ, ಸಸೀತ್ಲು, ಮೂಡುಬಿದ್ರೆ ಮುಂತಾದ ಕಡೆಗಳಲ್ಲಿ ಚಿತ್ರೀಕರಣ ನಡೆಸಲಾಗಿದೆ. ದಿಲ್ ರಂಗ್ ಟೀಸರ್ ಈಗಾಗಲೇ ಬಿಡುಗಡೆಯಾಗಿ ತುಳುನಾಡಿನಾದ್ಯಂತ ಭಾರಿ ಸದ್ದು ಮಾಡ್ತಾ ಇದೆ. ಸಂಗೀತ ನಿರ್ದೇಶನ ಶ್ರೀಧರ್ ಕರ್ಕೇರ ನಿರ್ವಹಿಸಿದ್ದು, ಛಾಯಾಗ್ರಹಣದಲ್ಲಿ ಸಚಿನ್ ಶೆಟ್ಟಿ ಮತ್ತು ಪ್ರಜ್ವಲ್ ಸುವರ್ಣ ಮೋಡಿ ಮಾಡಿದ್ದಾರೆ. 12ಕ್ಕೂ ಅಧಿಕ ಕಿರುಚಿತ್ರ ಆಲ್ಬಮ್ ಹಾಡುಗಳ ನಿರ್ದೇಶನ ಮಾಡಿರುವ ಅಭಿಷೇಕ್ ರಾವ್ ದಿಲ್ ರಂಗ್ 2ನ ಕತೆ ರಚಿಸಿ ನಿರ್ದೇಶನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅಭಿಷೇಕ್ ರಾವ್, ವಿಜಿತ್ ಕೋಟ್ಯಾನ್, ಮಧುಸೂದನ್ ಪೈ, ಕುಮಾರ್ ವಿಟ್ಲ, ಲೋಕೇಶ್ ಸಜ್ಜಪ್ಪ ಮುಂತಾದವರು ಉಪಸ್ಥಿತರಿದ್ದರು. ಈ ಬಾರಿ 2ನಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಹಾಗೆ 1ನಲ್ಲಿ ಸೆನ್ಸೇಷನ್ ಆದಂತಹ ಸಮತಾ ಅಮೀನ್ ಈಗ ಮತ್ತೊಮ್ಮೆ ದಿಲ್ ರಂಗ್ 2 ಅಲ್ಲಿ ಕೂಡ ಅವರು ಮಿಂಚಲು ರೆಡಿ ಆಗಿದ್ದಾರೆ. ಮತ್ತೆ ಇದರ ಕ್ಯಾಮರಾ ವರ್ಕ್ ಮಾಡಿದಂತ ನನ್ನ ಮಿತ್ರ ಅಂತ ಸಚಿನ್ ಶೆಟ್ಟಿ ಹಾಗೂ ಪ್ರಜ್ವಲ್ ಸುವರ್ಣ ಅದ್ಭುತವಾದ ಕ್ಯಾಮರಾ ವರ್ಕ್. ಈಗಾಗಲೇ ನಮಗೆ ಟೀಸರ್ಗೆ ತುಂಬಾ ಜನ ವಿಶಸ್ ಹೇಳ್ತಿದ್ದಾರೆ ಮಾಡಿದ್ವಿ. ಸೊ ಅದಾದ್ಮೇಲೆ ನೀವು ಕೊಟ್ಟಂತಹ ಒಂದು ಸಪೋರ್ಟ್ನಿಂದಾಗಿ ಈಗ ದಿಲ್ ರಂಗ್ 2 ಮಾಡ್ತಿದ್ದೇವೆ. ಸೊ ವಿಜಿತ್ ಕೋಟ್ಯಾನ್ ಇದ್ದಾರೆ, ಹಾಗೇನೆ ಮಧುಸೂದನ್ ಪೈ ಇದ್ದಾರೆ. ನಮ್ಮ ದಿಲ್ ರಂಗ್ ತಂಡದ ಸಿಕ್ಕಿರ್ಬೇಕಿತ್ತಲ್ವಾ ಅಂತ ಒಂದು ಬೇಜಾರು ಮನಸ್ಸಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇತ್ತು. ಅದೇ ಸಮಯಕ್ಕೆ ಸರಿಯಾಗಿ ಅಭಿಷೇಕ್ ರಾವ್ ಇವರು ನನಗೆ ಮೆಸೇಜ್ ಮಾಡಿ ತಿಳಿಸ್ತಾರೆ, ಈ ತರ ಒಂದು ಅವಕಾಶ ಇದೆ, ದಿಲ್ ರಂಗ್ 2 ಅಂತ ಬರ್ತಾ ಇದೆ.